ಹಾಯ್ ಫ್ರೆಂಡ್ಸ್, ನಾನಿವತ್ತು ಬೆಳಿಗ್ಗೆ ಹೊರಟು ನಾವೀಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಚೆಕಪ್ಗೋಸ್ಕರ. ಇವನಿಗೆ ಸ್ಕೂಲಿಗೆ ರಜೆನಾ, ಮತ್ತು ಇವನಿಗೂ ಸ್ವಲ್ಪ ಮೊನ್ನೆ ಅಷ್ಟೇ ಜ್ವರ ಬಂದದ್ದು. ಈಗ ಇವತ್ತು ನಿನ್ನೆ ರಾತ್ರಿ ನೋಡ್ತೀವಿ ಪುನಃ ಜ್ವರ, ಎಂತ ಅಂತ ಗೊತ್ತಿಲ್ಲ. ಅದೇ ನಮಗೆ ಶಾಕ್ ಆಯ್ತು, ಏನು ಇವನಿಗೆ 2 ದಿನಕ್ಕೊಮ್ಮೆ ಬರ್ತಾ ಉಂಟು ಅಂತ. ಹಾಗೆ ಅಲ್ಲೇ ಹೋಗ್ತೀವಲ್ಲ, ಅಲ್ಲೇ ಟೆಸ್ಟ್ ಮಾಡ್ಸೋಣ ಅಂತ. ಬ್ಯಾಗ್ ಬರ್ಸಿದೆ ಈಗ ಬನ್ನಿ ಅವಶ್ಯ ಓಡಿಗಿದೆ. ಈಗ ಅವರು ಬ್ಯುಸಿಯಲ್ಲಿದ್ದಾರೆ ಡ್ರೈವಿಂಗ್ ಅಲ್ಲಿ. ಬೆಳಿಗ್ಗೆ ತಿಂಡಿ ತಿಂದು ಹೋಗ್ತಾ ಇದೀವಿ. ಈಗ ತಿಂಡಿ ದೋಸೆ, ಉದ್ದಿನ ದೋಸೆ. ಈಗ ನಾನು 8 ಮಂತ್ ಇದು ಅಂದರೆ 34 ವೀಕ್ಸ್ ಇದು ಚೆಕಪ್ ಹೋಗ್ತಾ ಇದ್ದೀನಿ. ನಾನು ಈ ವೀಕ್ ಹುಷಾರಿದ್ರೆ ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಇದ್ದೆ. ಅವ್ರು ಮಾತ್ರ 2 ವೀಕ್ ಬಿಟ್ಟು ಬನ್ನಿ ಅಂದರೆ ಇದೇ ವಾರದಲ್ಲಿ ಹೇಳಿದ್ದು. ನಾನು ಹುಷಾರಿದ್ರೆ ಸುಮ್ಮನೆ ಯಾಕೆ ಹೋಗುದು ಅಂತ ಇದ್ದೆ, ಅಂದರೆ ಮೊನ್ನೆಯಿಂದ ಹುಷಾರಿರ್ಲಿಲ್ಲಲ್ಲ. ಹಾಗೆ ಹೋಗೋಣ ಅಂತ, ಹೊಟ್ಟೆ ನೋವಿತ್ತು ಸೈಡ್ ಎಲ್ಲ, ಹಾಗೆ ಹೋಗೋಣ ಅಂತ ಟೆಸ್ಟ್ ಮಾಡಿಸಿ ಬರೋಣ ಅಂತ. ಮತ್ತು ಇವತ್ತು ಸ್ಕ್ಯಾನಿಂಗ್ ಇದ್ರೆ ಆಲ್ಮೋಸ್ಟ್ ಸಂಜೆನೇ ಆಗ್ತದೆ, ಯಾಕಂದರೆ ಅಷ್ಟು ಕ್ಯೂ ಇರ್ತಾರೆ ಅಲ್ಲಿ. ತೋರಿಸ್ತೀನಿ ಯಾವ ಹಾಸ್ಪಿಟಲ್ ಎಂತ ಅಂತ. ಮತ್ತೆ ರೋಡೆಲ್ಲ ಖಾಲಿ ಖಾಲಿ ಉಂಟು. ಮಂಗಳೂರಿನಲ್ಲಿ ಮಳೆಯ ಒಂದು ಪರಿಣಾಮ ಆಯಿತು. ಇವತ್ತೇನು ಸ್ವಲ್ಪ ಮಳೆ ಕಮ್ಮಿ ಉಂಟು, ಸ್ವಲ್ಪ ಸುಮಾರು ಕಮ್ಮಿ ಉಂಟು. ಹೌದು ಯಪ್ಪ, ನಿನ್ನೆ ಎಲ್ಲ ಸಾಕಾಯಿತು. ಜೋರು ಮಾಡ್ತೇನೆ. ಹೌದಾ? ನಂದು ವಾಯ್ಸ್ ಕೇಳಲ್ಲಂತೆ, ಅದು ಕೇಳಿದ್ದು. ಸ್ವಲ್ಪ ಜೋರು ಮಾತಾಡು ಅಂತ. ಇನ್ನೊಂದು 1/4 ಗಂಟೆ ಉಂಟದ, 40 ನಿಮಿಷ ಅಷ್ಟೇ. ರೋಡ್ ನೋಡ್ಬೇಕು ಹೇಗಿದೆ ಅಂತ. ಅಲ್ಲಿ ರೋಡ್ ಚೆನ್ನಾಗಿದ್ರೆ ಬೇಗ ಹೋಗ್ತೀವಿ. ಏನು ಈ ತರ ಒಂದು ಮಳೆಗೇನೆ ಎಲ್ಲ ರೋಡ್ ಹೈವೇ ಎಲ್ಲ ಕಿತ್ತೋಗಿದೆ. ಈ ತರ ಇದ್ರೆ ಸ್ವಲ್ಪ ಲೇಟ್ ಆಗ್ತದೆ. ಮಂಗಳೂರಲ್ಲಿ 4-5 ಟೋಲ್ ಹಾಕೊಂಡು ಕಲೆಕ್ಷನ್ ಮಾಡ್ತಾರೆ, ರೋಡ್ ಅಂತ ರಿಪೇರಿ ಮಾಡೋದಿಲ್ಲ ಕರೆಕ್ಟಾಗಿ. ನಾಯಿ ನೋಡು ಓಡಿಸ್ಕೊಂಡು ಹೋಗ್ತೀವಿ ಕಾರನ್ನ. ಹಂಗೇನಾ ಇರ್ಬೇಕು, ಎಂತದ ಮಾಡಿದ್ದಾರೆ ಅವರು. ಅದು ಪ್ರಾಕ್ಟಿಕಲ್, ಅದು ಕಾರ್ ಮಾತ್ರ ಅಟ್ಯಾಕ್ ಮಾಡಿದ್ರು, ಬೇರೆ ಯಾವ್ದು ಇದು ಮಾಡಲಿಲ್ಲ. ಅಲ್ಲದೆ ಕಲ್ಲರಿಗೆ ಒಂದು ಕಲ್ಲರ್ ಇಲ್ಲ, K19 ಇಲ್ಲಿದೆ ಗಾಡಿ ಕಲ್ಲಲ್ಲಿ ಹೊಡೆದಿದ್ದಾರ ಅಂತ. ನಾನು ಹೋಗುವಂತ ಹಾಸ್ಪಿಟಲ್ ಇದೆ, KS ಹೆಗ್ಡೆ ಹಾಸ್ಪಿಟಲ್. ಅಂದ್ರೆ ಫಸ್ಟ್ ಇದ್ದು ಇವನದ್ರಲ್ಲೂ ಅಲ್ಲಿಗೆ ಹೋದದ್ದು, ಹಾಗೆ ಸೆಕೆಂಡ್ರಲ್ಲೂ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಮತ್ತು ಇನ್ನೊಂದು ಇಲ್ಲಿ ಬೆನಿಫಿಟ್ ಅಂತಂದರೆ ಡೆಲಿವರಿ ಚಾರ್ಜಸ್ ಎಲ್ಲ ಇಲ್ಲ, ಫ್ರೀ. ಟ್ರೀಟ್ಮೆಂಟ್ ಏನಿದೆ ಎಲ್ಲ ಫ್ರೀ ಆಗುತ್ತೆ. ಒಂದು ಕಾರ್ಡ್ ಬರುತ್ತೆ, ಆ ಕಾರ್ಡ್ ಮಾಡಿಸಿದ್ರೆ ಆಯಿತು. ಇಲ್ಲರೆ ಫ್ರೀ ಆಗಲ್ಲ ನೋಡಿ. ಇದೇ ಹಾಸ್ಪಿಟಲ್. ನನಗೆ ಇಲ್ಲಿ ತುಂಬ ಇಷ್ಟ ಆಗೋದಂದರೆ ಎಂಟ್ರೆನ್ಸ್. ಒಂದು ಎದುರುಗಡೆ ದೇವಸ್ಥಾನ ಉಂಟು, ಹಾಗೆ ತುಂಬ ಇಷ್ಟ ಆಗ್ತದೆ. ಇದೆ ಎದುರುಗಡೆ ದೇವಸ್ಥಾನ, ಶ್ರೀ ದುರ್ಗಾ ಪರಮೇಶ್ವರಿ ಮಹಾಗಣಪತಿ ದೇವಸ್ಥಾನ. ಮತ್ತು ಫುಲ್ ಗ್ರೀನ್ ಆಗಿ. ಅಲ್ಲಿ ಒಳಗೆ ಬಿಡಲ್ಲ ವಿಡಿಯೋ ಮಾಡಲಿಕ್ಕೆ, ನೋಡೋಣ ಸಾಧ್ಯ ಆದರೆ ಮಾಡೋದು. ಇಲ್ಲಿ ಅಲ್ಲಿಂದ ಹೋಗ್ಬೇಕು ಎಂಟ್ರೆನ್ಸಿಗೆ. ಇವುಂಟು ಹಾಸ್ಪಿಟಲ್. ಸ್ಕ್ಯಾನಿಗೆ ಇದು ಸ್ಕ್ಯಾನಿಂಗ್. ಇದು
ನಮ್ಮ ಮನೆಯವ್ರ ಮನೆಗೆ ಸ್ಥಿತಿ ನೋಡಿ ಕಾದು ಇಬ್ಬರಿಗೂ ಸುಸ್ತಾಯಿತು. ನನ್ನ ಮಗ ವೇಟ್ ಬನ್ನಿ. ಬೆಳಿಗ್ಗೆ ಹೋಗಿದ್ದೀವಿ 8:30 ಗಂಟೆಗೆ, ಹೋದವರು 4 ಗಂಟೆ ಆಯ್ತು. ಈಗ ಹೊರಗೆ ಬರುವಾಗ 4 ಗಂಟೆ ಆಯ್ತು. ಈಗ ಕಾರಲ್ಲಿ ಕೂತಿದ್ದೀವಿ, ಸಾಕಾಯ್ತು. ಹತ್ತಿರನೇ ಅನುಭವ ಉಂಟು. ಅಮ್ಮ ಸುಸ್ತಾನೆ ಮಗ, ಸುಸ್ತಾಂಡ ಅವ್ರು ನನಗೆ ಬೈತಾ ಇರುವುದು. ಈಗ ಫುಲ್ ಕತ್ಲೆ ಆಗಿದೆ, ಒಂಚೂರು ಮಳೆ ಬರುವ ಸಂಭವ ಉಂಟು ಆಯ್ತಾ, 100% ಬರ್ಕೊಂಡು. ಅಮ್ಮ ಬಚ್ಚಿದೆ, ನಮ್ದು ಎಂತ ತಿಂದಿಲ್ಲ, ಈಗ ಒಂದು ದೋಸೆ ತಿಂದ್ಕೊಂಡು ಬಂದೆ. ನಾನಲ್ಲ ವರ್ಷ ಮಧ್ಯಾಹ್ನ ದೋಸೆ ತಿಂದ್ಕೊಂಡು ಬಂದ್ವಿ. ಮಧ್ಯಾಹ್ನ ಊಟ ಸಹ ಇಲ್ಲ ಇವತ್ತು. ಬರೋಡ್ ಬಾಚಿ ಹೋಗ್ಕೊಂಡು ಚಂದ ಇತ್ತಪ್ಪ. ಅವನು ತಿಂದೆಲ್ಲ ಅರ್ಧ ಇಟ್ಟಿದ್ದಾನೆ ಅಲ್ಲೇ ಅವರಿಗೇನೆ, ಸತ್ಯ ಇಟ್ಟಿದ್ದಾನೆ. ಅವ್ರದ್ದು ಹಾಕಿದ್ದಾರೆ, ಅವ್ರು ಬಿಸಾಡಿದ್ದಾರೆ. ಅದೇ ಎಲ್ಲ ಟೆಸ್ಟ್ ಆಗಿ ಏನು ತೊಂದರೆ ಇಲ್ಲ ಅಂದ್ರು, ಖುಷಿ ಆಯ್ತು, ಬಂದ್ವಿ. ಮಳೆ ಎಷ್ಟು ಚಂದ, ಅಲ್ಲಿ ರೋಡ್ ಕಾಣ್ತಾ ಇಲ್ಲ, ಇವ್ರದ್ದು ಎಷ್ಟು ಚಂದ ಅಂತೆ. ಅದು ಇಲ್ಲಿಗೆ ಬರೋದು ಜೋರು ಬಂತು. ಸೌಂಡ್ ಐತಿ ಎಂತ. ಮತ್ತೆ ಈ ಮಳೆಗೆ ಇಲ್ಲಿ ನೀರು ಬ್ಲಾಕ್ ಆಗದೆ ಇರ್ತದ. ಮೊನ್ನೆ ಮಳೆ ಬಂದು ಸಿಟಿ ಒಳಗೆ ಸಮುದ್ರ ಬಂದಿತ್ತು. ಏನಿಲ್ಲ ಐತೆ, ಇಂಚೇನೆ ಬರ್ತದ ಗ್ಯಾರಂಟಿ. ಇವತ್ತು ಹಾಗೆ ಮಳೆ ಬಂತು, ಪುನಃ ಸಮುದ್ರವೇ. ಅಂದಾಜಲ್ಲಿ ಹೋಗ್ಬೇಕಷ್ಟೆ, ಆ ಬಿಳಿ ಲೈನ್ ನೋಡ್ಕೊಂಡು. ಇದನ್ನು ಕಾಣೋದಿಲ್ಲ ಎಂಥದ್ದು. ಅದು ಆಗ್ಲಿಲ್ಲ ತುಳಿಗಿದೆ, ಆಗುದು ಫುಲ್ ಬ್ಲರ್ ಉಂಟು. ಸ್ವಲ್ಪ ಕಮ್ಮಿ ಆಗುತ್ತೆ. ದೇವರಿದ್ದಾರೆ ನಮ್ಗೆ, ಗಣಪತಿ ಎಲ್ಲ ಇದ್ದಾರಲ್ಲ, ಅದಕ್ಕೆ ಎಂತ ಅರ್ಥ ಆಯ್ತಾ? ದೇವ್ರಿಗೆ ಗೊತ್ತು, ಅವನು ದೇವರಿದ್ದಾರಂತೆ, ಏನ್ ಜೋರ್ ಬರಲ್ಲ ಅಂತ ಹೇಳುದಂತೆ. ಒಳ್ಳೆ ಬರೋದಿಲ್ಲ ಅಂತ ಇಲ್ಲಿಂದ ಎಲ್ಲ ಬಿದ್ದು ಸಾಯ್ತಾರೆ ಅಂತ ಎಲ್ಲ ಅಡ್ಡ ಬೇಲಿ ಮಾಡಿಟ್ಟಿದ್ದಾರೆ. ಇಲ್ಲಿ ನೋಡಿ ನೇತ್ರಾವತಿ ಬ್ರಿಡ್ಜ್ ಇದು. ಹೌದು, ಉಳ್ಳ ಅಲ್ಲ ತಾಕು, ಉಳ್ಳಲ್ಲ ಮುಂದೆ ಮೈದೇ ಹೋಗಿ ಸ್ವಯಂ ಜನ ಹೊರಗೆ ಬ್ರೇಕ್ ಮಾಡ್ಲಿ ಕರ್ಮ. ಇವ್ರು ಬ್ರೇಕ್ ಆಗುವ ನನಗೆ ಡಬ್ಬ ಆಯ್ತು. ಹೊಡಿಗೆ ಮುಖ ನೋಡಿ, ನೀರೇ ತುಂಡು ರೋಡ್. ನೋಡ ಬೊಲ್ಲ ಆಗಿದೆ ನೋಡ. ಯಾರ ಹತ್ರ ಹೇಳುದ ನೀನು? ಸುಮ್ಮನೆ ಹೇಳುದು. ಅಪ್ಪು ನೋಡ ನೋಡ ಮಳೆ ನೋಡ. ಈಗಷ್ಟೇ ಮನೆಗೆ ಬಂದು ಅನ್ನಕ್ಕೊಂದಿಟ್ಟಿದ್ದೀನಿ. ಜೋರು ಮಳೆ, ಇವ್ರು ಬಿದ್ಕೊಂಡಿದ್ದಾರೆ ತೋರ್ಸ. ಅವ್ರಿಗೆ ತುಂಬ ಸುಸ್ತಾಯ್ತಂತೆ. ಹಾಗಾದ್ರೆ ನನಗೆ ಎಷ್ಟು ಸುಸ್ತಾಗಬೇಡ ಅಂತ ನಾನು ಹೇಳಿದೆ. ಈಗ ಬಂದು ಇಲ್ಲಿ ಅನ್ನಕ್ಕಿಟ್ಟೆ. ಅಂದರೆ ಬೆಳಿಗ್ಗೆ ಎಂತ ಮಾಡಿ ಹೋಗಿಲ್ಲ, ಸೀದಾ ಹೋದ್ವಿ. ಈಗ ಬಂದಿಟ್ಟು ಮತ್ತು ಜೋರ್ಸೆ ಈಗ ಮಳೆ ಬರ್ತಾ ಉಂಟ. ಇನ್ನು ಬೆಳಿಗ್ಗೆ ಇಟ್ಟರೆ ತಣ್ಣಗಾಗ್ತದಲ್ವ, ಊಟ ಮಾಡಲಿಕ್ಕಾಗಲ್ಲ ತಣ್ಣಗಿದ್ರೆ. ಹಾಗೆ ಈಗ ಇಟ್ಟದು ಬಂದು ಆಯ್ತು. ಇನ್ನು ಅನ್ನ ಒಂದು ವಿಸಿಲ್ ಆದರೆ ಆಯಿತು. ಮತ್ತು ಒಂದು ಸಾರು ಉಂಟು ಸ್ವಲ್ಪ, ಆದರೆ ಚಟ್ನಿ ಏನಾದರೂ ಮಾಡೋದು ಸಾಕು. ಬೇಗ ಊಟ ಮಾಡಿ ಮಲಗಬೇಕು. ಮತ್ತು ಮಧ್ಯಾಹ್ನದ ಊಟ ಸಹ ಹಾಗಾಗಿ ನಮ್ಮದು ಸರಿಯಾಗಿಲ್ಲ. 3:30ಗೆ ದೋಸೆ ತಿಂದ್ವಿ. ದೋಸೆ ತಿಂದು ಬಂದದ್ದು, ಬೇರೆ ಎಂತಿಲ್ಲ. ಹಾಗೆ ನಾನು ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೇನೆ. ಇನ್ನು
ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನನ್ನ ಮಗ ಬ್ರೆಡ್ ತಿಂತಿದ್ದಾನೆ ಅಲ್ಲಿ ಒಳಗೆ. ಅವನು ಕುತ್ಕೊಂಡು ತಿಂತಾ ಇದ್ದಾನೆ ನೋಡಿ. ಅವನು ಬ್ರೆಡ್ ತಿನ್ನುವುದು. ಓಕೆ ಬಾಯ್. ಬ್ರೆಡ್ ಸ್ಯಾಂಡ್ವಿಚ್ ತಿಂತಿದ್ದಾನೆ. ಓಕೆ ಬಾಯ್.